ನಮ್ಮ ಪ್ರೇಯಸ್ಸನ್ನು ಬಯಸದೆ ಜಗದ ಶ್ರೇಯಸ್ಸಿಗೆ ಬೇಕಾಗಿ ಅಹರ್ನಿಶೆ ಶ್ರಮಿಸಿದಂತಹ ತ್ರಿದಂಡಿ ಮಹಾಮುನಿ ನಾನು. ನಮಗೆ ಯಾವ ಸ್ವಾರ್ಥವೂ ಇಲ್ಲ. ನಮಗಿರುವಂತಹ ಸ್ವಾರ್ಥ ಒಂದೇ, ಜಗದ ಒಳಿತು. ಆಚರಿಸಿದಂತಹ ತಪದ ಸಾಧನೆಯಿಂದಲಾಗಿ ಅದರಿಂದ ಒದಗಿ ಬರುವಂತಹ ಫಲವನ್ನ ಜಗದ ಒಳಿತಿಗೆ ಬೇಕಾಗಿ ಧರೆಯಿರಿಯುತ್ತಾ ಆತ್ಮೋನ್ನತಿಯನ್ನು ಹೊಂದಿದವ ನಾನು. ಈ ಸಗುಣ ವಿಶ್ವದಲ್ಲಿ ಸಕಲರೂ ಕೂಡ ಆಶಿಸುವಂತಹ ಮನದ ಇರವನ್ನು ಪಾಲಿಸುವುದಕ್ಕೆ ಬೇಕಾಗಿ ತಪವನ್ನು ಆ ಮೂಲಕವಾಗಿ ಅವರಿಗೆ ಕೊಡುಗೆಯಾಗಿ ಕೊಡಲ್ಪಡುವವರು ನಾವು. ಉನ್ನತವಾದಂತಹ ತಪಶ್ಚರ್ಯೆಯಲ್ಲಿ ಮತ್ತೆ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು. ಆ ಮೂಲಕವಾಗಿ ಒದಗಿ ಬರುವಂತಹ ಫಲ ಜಗದ ಸದ್ವಿನಿಯೋಗಕ್ಕೆ ಬಳಕೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದಲೇ ಈ ದಿನ ಮಹತ್ತರವಾದಂತಹ ಸಂಕಲ್ಪವನ್ನು ಕೈಗೊಂಡು ಶುಭ ಮುಹೂರ್ತದಲ್ಲಿ ಮತ್ತೆ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ಮುನಿಪತಿ ಜ್ಞಾನತನಾಗಲು ವ್ಯಾದೇಂದ್ರಾಗ ಅನುಮಾನ ಬರದಂತೆ ಬೋದು ಪಡಿದನಂತೆ ಕ್ಷಣದಲ್ಲಿ ಮುನಿಗಳಲ್ಲಿ ಅನುವಾಗುತ್ತ ಉದರ ಸೇರಿದನು. ತ್ರಿದಂಡಿ ಮಹರ್ಷಿಗಳನ್ನು ಹೊರಸುತ್ತಾ ಮುಂದುವರೆದು ಬಂದವನು ನಾನು. ಓಡಬಾರದೆ ಮರದ ಬುಡದಲ್ಲಿ ಕೃಷ್ಣಾಗಿರದ ಮೇಲೆ ಬದ್ಧ ಪದ್ಮಾಸನರಾಗಿ ತಪವನ್ನು ಆಚರಿಸ್ತಾ ಇದ್ದಾರೆ. ಹರನ ಅಪ್ಪಣೆ ಏನು? ತ್ರಿದಂಡಿ ಮುನಿಯನ್ನು ಅನುರೂಪಿನಿಂದ ಸೇರಿಕೋ ಎನ್ನುವುದಾಗಿ. ಹೌದು, ಇದೇ ಸಕಾಲ. ಈ ಮುನಿಪೋತ್ತಮನ ಅರಿವಿಗೆ ಬಾರದ ರೀತಿಯಲ್ಲಿ ಕ್ರೋಧ ಮುಖದಿಂದ ಅನುರೂಪವಾಗಿ ಈತನ ಉದರವನ್ನು ಪ್ರವೇಶಿಸುತ್ತೇವೆ. ಯೋಚಿಸಿದ ತಪಶ್ಚರ್ಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಧ್ಯಾನಸ್ಥನಾಗಬೇಕು ಎನ್ನುವಂತಹ ಸದಿಚ್ಛೆಯಿಂದ ಹೊಂದಿ ಧ್ಯಾನದಲ್ಲಿ ಕುಳಿತಂತಹ ಕಾಲದಲ್ಲಿ ಈ ಪರಿಸರ ಎಲ್ಲವೂ ಪ್ರಶಾಂತವಾಗಿ ನನ್ನ ತಪಸ್ಸಿಗೆ ಅನುಕೂಲವನ್ನು ಒದಗಿಸುತ್ತಾ ಇದ್ದ ಹಾಗೆ ಯಾಕೆ ಹೀಗಾಯಿತು ನನಗೆ ಅರಿವಿಲ್ಲದೆ ನನ್ನ ದೇಹದೊಳಗೆ ಉರಿ ಏಳುತ್ತಾ ಉಂಟು. ನಿಜವಾಗಿ ಉರಿ ಏಳಬೇಕಾದದ್ದು ಎಲ್ಲಿ? ನನ್ನ ತಪದ ಪ್ರಭಾವದಿಂದ ಈ ಪರಿಸರದಲ್ಲಿ. ಹಾಗಾಗದೆ ದೇಹದಲ್ಲಿ ಹೀಗಾಗುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ಆಲೋಚಿಸಿದ್ರೆ ಅಥವಾ ಈ ಉರಿಯನ್ನು ಶಮನಗೊಳಿಸುವುದಕ್ಕೆ ಪ್ರಯತ್ನಿಸಿದ್ರೆ ಅಸಾಧ್ಯವಾಗುತ್ತಾ ಇದೆಯಲ್ಲ. ನಾವ್ಯಾರು? ಹೀಗಾಗುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ನನ್ನೊಳಗೆ ಎಷ್ಟೇ ತರ್ಕಿಸಿದರೂ ಉತ್ತರ ದೊರೆಯುತ್ತಾ ಇಲ್ಲ. ಆದರೆ ಈ ಉರಿ ಶಮನವಾಗದೆ ಹೋಯ್ತು ಅಂತಾದರೆ ನನ್ನ ದೇಹವೇ ಸುಟ್ಟುರುಹಲ್ಪಡುತ್ತದೆ ಎನ್ನುವಂತಹ ಭೀತಿ ಒಳಗೊಳಗೆ ನನ್ನನ್ನು ಬಾಧಿಸುತ್ತಾ ಇದೆ. ಪರಿಹಾರಾರ್ಥವಾಗಿ ಏನಾದರೂ ಉಪಾಯ ಕಂಡು ಹುಡುಕಲೇಬೇಕು. ಸರಿ 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 ಕಾಣುತ್ತಾ ಇರುವಂತಹ ಆ ಸರಸಿಯ ಒಳಗೆ ನಾನು ಧುಮುಕಿ ಬಿಡ್ತೇನೆ. ಸೌಂದರ್ಯ ಜಲ
ಕಾಣುತ್ತಿರುವಂತಹ ಸರೋವರಕ್ಕೆ ಹಾರಿದವನು. ಸರೋವರದಿಂದ ಮೇಲೆ ಎದ್ದಾಗ ಏನಿದೆ ವಿಚಿತ್ರ, ಗಂಡಾಗಿದ್ದಂತಹ ನಾನು ಹೆಣ್ಣಿನ ರೂಪವನ್ನು ತಾಳಿದ್ದೇನೆ. ಹೀಗೆ ಯಾಕೆ ಏನೆಂಬುದನ್ನು ತಿಳಿದುಕೊಳ್ಬೇಕು. ಅದಕ್ಕಾಗಿ ಜ್ಞಾನ ದೃಷ್ಟಿಯಲ್ಲೇ ನೋಡೋಣ. ತಿಳಿಯಿತಲ್ಲ, ತಿಳಿಯಿತು. ಇದಕ್ಕೆಲ್ಲ ಕಾರಣ ಯಾರು? ಆ ಲೋಕೇಶನ ಮಾಡಿದಂತಹ ಶಾರದೆಯೇ ಸರಿ. ಯಾರೋ ಮಾಡಿದಂತಹ ತಾಪಕ್ಕೆ, ಶಾಪಕ್ಕೆ ಸರಿಯಾದಂತಹ ಶಿಕ್ಷೆ ಕೊಡುವುದು ಬಿಟ್ಟು ಕಾಣುತ್ತಿರುವಂತಹ ಜಲನಿಧಿಗೆ ಶಾಪವನ್ನು ಕೊಟ್ಟಿದ್ದಲ್ಲ. ಇವಳಿಗೆ ಅಹಂಕಾರ ನಿದ್ದಿಗೆ ಅಡರಿ ಹೋಗಿದೆ. ಇವಳಿಗೆ ಸರಿಯಾದಂತಹ ಶಾಪವನ್ನು ಕೊಡಲೇಬೇಕು. ಅದಕ್ಕಾಗಿ ಹೇಳಿದ್ದೇನೆ, ಶಾಪ ಜಲ. ತ್ರಿದಂಡ ಮಹರ್ಷಿಯೇ, ಶಾಂತಚಿತ್ತನಾಗು. ನಾವಾಡುವ ಮಾತನ್ನು ಕೇಳು. ಇದು ಬ್ರಹ್ಮ ಸಂಕಲ್ಪ. ಶಿವನಿಂದ ಶಾಪಗ್ರಸ್ತನಾದಂತಹ ನಾಗರಾಜ ಒಂದು ಅಂಶ ನಿನ್ನನ್ನು ಸೇರಿಕೊಂಡ ಕಾರಣ ಈ ರೀತಿ ಕ್ರೋಧ ಹುಟ್ಟುವರೆ ಕಾರಣವಾಯಿತು. ಹೆದರಬೇಡ, ಭಯಪಡಬೇಡ. ಮುಂದೆ ಈ ನಾಗರಾಜನೇ ನಿನ್ನುದರಲ್ಲಿ ಹೆಣ್ಣಾಗಿ ಜನಿಸುತ್ತಾನೆ. ಅವಳಿಂದಲೇ ಲೋಕ ಕಲ್ಯಾಣವಾಗ್ತದೆ. ಇದು ವಿಧಿ ಸಂಕಲ್ಪ. ತಾಳ್ಮೆಯಿಂದ ಇರು. ನಿನಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಆಶ್ಚರ್ಯ! ಲೋಕದ ಕಲ್ಯಾಣಾರ್ಥವನ್ನು ಬಯಸುವಂತಹ ನಾವು ಈ ಹೊತ್ತಿಗೆ ಶಾಪವನ್ನು ಕೊಡುವುದಕ್ಕೆ ಹೋಗ್ತಾ ಇದ್ದೇನೆ. ಆ ಹೊತ್ತಿನ ಅಶರೀರವಾಣಿ ಆಯಿತಲ್ಲ. ನೀನು ಮಾಡುತ್ತಾ ಇರುವುದು ತಪ್ಪೆಂಬುದಾಗಿ ಇನ್ನು ನಾನು ಶಾಪವನ್ನು ಕೊಡುವುದು ಸರಿಯಲ್ಲ. ಇದಂತಹ ಶಾಪ ಜಲವನ್ನು ಇಲ್ಲೇ ಎಸೆದು ಮುಂದೆ ಹೋಗುತ್ತೇನೆ. ಅರಳ ಕಂಪಿನ ಮರೇರಿಯೇ ಕಲಿದಲಿನ ಚೋದ್ಯವನ್ನು ಕಂಡ ಸುರದ ರಸಾಗ ಶತಮನ್ಯವನ್ನು ಆಚರಿಸಿದ ಕಥದಿಂದಲಾಗಿ ಮೂರು ಮೂರ್ತಿಗಳಿಂದ ದೈವೀ ಪ್ರಸಾದವಾಗಿ ಸಿಕ್ಕದ್ದು ಸುರಗದ್ದುಗೆಯ ಪೀಠವನ್ನು ಏರುವಂತಹ ಯೋಗಾಭಾಗ್ಯ. ಎಂದಿನಂತೆ ಇಂದು ಕೂಡ ಸುಧರ್ಮ ಸಭೆಯ ಕಾರ್ಯಕಲಾಪಗಳನ್ನೆಲ್ಲ ಮುಗಿಸಿದೆ. ಆ ಹೊತ್ತಿಗಾಗುವಾಗ ಮನಸ್ಸಿಗೆ ಬೇಸರ ಭಾವ, ಬೇಸರವನ್ನು ಕಳೆಯಬೇಕು.
ನವ ಚೈತನ್ಯವನ್ನು ಪಡೆಯಬೇಕು ಎಂಬ ಹಾಗೆ ಮನಸ್ಸಾಗುತ್ತಾ ಉಂಟು. ಹಾಗಂತ ಹೇಳಿ ನಮ್ಮದಾದಂತ ಉಪವನವಿದೆಯಲ್ಲ, ಅಲ್ಲಿಗೆ ಹೋಗೋಣವೇ? ಬೇಡ, ನೋಡಿದ್ದನ್ನೇ ನೋಡುವುದಲ್ವೇ? ನಮ್ಮ ಸ್ವರ್ಗದ ಲೋಕದಲ್ಲಿ ಏನುಂಟು? ಎಲ್ಲವೂ ಇದ್ದದ್ದೇ. ಗಾಯನವನ್ನು ಹಾಡಿಸಿದ್ರೆ ಹೇಗೆ? ಚಿತ್ರಸೇನರ ಗಾಯನ ಅವರದ್ದ ಅಲ್ವೇ? ಇದ್ದದ್ದೇ. ಬೇಡ, ಮತ್ತೆ ಗಾಯನವು ಬೇಡ, ಉಪವನವನ್ನು ಸಂಚರಿಸುವುದು ಬೇಡ. ನವ ಚೈತನ್ಯವನ್ನು ಪಡೆಯಬೇಕಾದ್ರೆ, ಹೊಸತನವನ್ನು ಅನುಭವಿಸಬೇಕಾದ್ರೆ ಕರಗಿಳಿಯಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ಆದ್ದರಿಂದ ಸುರಗಜವನ್ನು ಏರಿ ನಿಂತಿದ್ದೇನೆ, ಸಾಗುತ್ತೇನೆ. ಸರಸಿದಂಗಳ ಮೃದುಲ ಮಂಗಲ ಸುರುಚಿರತ್ವವೇ ಹೇಳಿನೋದವ ಸಿರಿಧರಿಸಿ ನಿಲ್ದುದೋ ಸುರುಚಿರತ್ವವೇ ಸಿರಿಧರಿಸಿ ನಿಲ್ದುದೋ ಭಾಗ್ಯ ಭಾಮಿನಿಯಾಯಿತು ಭವದೊಳಗೆ ಭಾಗ್ಯ ಭಾಮಿನಿಯಾಯಿತು ಭವದೊಳಗೆ ಸರಸಿಜಾಸನ ಮನವೇ ಮಾನಿನಿ ಸ್ವರವಿದಾಯ್ತೆನ್ನುತ್ತ ಸರಸಿಜಾಸನ ಮನವೇ ಮಾನಿನಿ ಸ್ವರವಿದಾಯ್ತೆನ್ನುತ್ತ ಸನಿಗ ತೆರಳಿ ಮಾತಿರದವಳ ಕೂಡಿದ ರತಿ ವಿಲಾಸದಲ್ಲಿ ಮಾತಿರದೆ ಕೂಡಿದ ರತಿ ವಿಲಾಸದಲ್ಲಿ ಐರಾವತವನ್ನು ಏರಿಕೊಂಡು ಧರೆಯನ್ನು ಸಂಚರಿಸುತ್ತಾ ಮುಂದುವರಿಯುವಂತಹ ವೇಳೆಗೆ ಏನಿದು ವಿಚಿತ್ರ. ತುಂಬ ಸೌಂದರ್ಯವತಿ ಹೆಣ್ಣೋರ್ವಳು ಎದುರಿಗೆ ಕಾಣುತ್ತಾ ಇದ್ದಾಳೆ. ಹೆಣ್ಣು ಮಕ್ಕಳಿರುವುದು ಸಹಜ ತಾನೇ ಭೂಲೋಕದಲ್ಲಿ. ಹಾಗಂತ ಹೇಳಿ ಇದೊಂದು ವಿಶೇಷ ರೀತಿಯಾಗಿ ನನ್ನ ಚಿತ್ತವನ್ನೇ ಆಕರ್ಷಿಸುತ್ತಾ ಉಂಟು. ಯಾಕೆ ಈ ರೀತಿ ಆಗುತ್ತಾ ಉಂಟು? ನಾವೇನು ಹೆಣ್ಣು ಮಕ್ಕಳನ್ನು ನೋಡದೇ ಇರುವವರೇ? ದೇವಲೋಕದಲ್ಲಿ ಎಂತೆಂತಹ ಸೌಂದರ್ಯವತಿಯರಿದ್ದಾರೆ. ರಂಬೆ ಇದ್ದಾಳೆ, ಊರ್ವಶಿ ಇದ್ದಾಳೆ, ಮೇಡಕಿ ಎಲ್ಲರಿದ್ದಾರೆ. ಎಂತೆಂತ ಸೌಂದರ್ಯವತಿಯರು. ಅವರೆಲ್ಲ ಬಿಡಿ, ನನ್ನ ಮಡದಿದಂತ ಶಚಿ ಇಲ್ವೇ? ಅವಳಿಗಿಂತ ತುಂಬ ಸೌಂದರ್ಯ ಇವಳದ್ದು. ಆದ್ರೆ ಈ ಕಾಲಕ್ಕಾಗುವಾಗ ಇವಳನ್ನೇ ನೋಡಬೇಕು, ಇವಳನ್ನು ಕೂಡಬೇಕು ಅಂತ ಮನಸ್ಸಾಗುತ್ತಾ ಉಂಟು. ಮತ್ತೆ ನಾವು ದೇವತೆಗಳಲ್ವೇ? ನಮಗೆಲ್ಲ ಈ ರೀತಿಯಾಗಿ ಮನಸ್ಸಾಗಬೇಕಾದ್ರೆ ಯಾವುದೋ ಒಂದು ರೀತಿಯಾದಂತ ದೈವ ಪ್ರೇರಣೆ ಇರಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಇವಳನ್ನು ಸೇರಬೇಕು. ಹೇಗೆ ಸೇರುವುದು? ಸಾಮಾನ್ಯರಂತೇವೆ? ಅಲ್ಲ ಅಲ್ಲ, ದೇವತೆಗಳು ನಾವು. ದಿವ್ಯ ಪ್ರಭೆಯಿಂದಲೇ ಈಕೆಯನ್ನು ಸೇರ್ತೇನೆ. ವಾಡಿ
ಬೇಡಿಕೊಳ್ಳುತ್ತಾ ಎಂತಾದ್ರೂ ಇದ್ದೇನೆ. ಶುಭವಾಗ್ಲಿ. ಏನಯ್ಯ ಇದು? ಏನಾಯ್ತು? ಸ್ವರ್ಗ ಲೋಕದಿಂದ ಭೂಲೋಕಕ್ಕೆ ಬಂದವ ನೀನು. ಹೌದು, ಆದ್ರೆ ಏನೋ ತಪ್ಪು ಮಾಡಿಬಿಟ್ಟೆ ನೀನು. ತಪ್ಪು ಕಾರ್ಯವನ್ನು ಮಾಡಿದ್ದೇನೆ. ಹೌದಯ್ಯ. ನಾವು ಮಾಡುವುದು ತಪ್ಪು ಕಾರ್ಯವಲ್ಲ, ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದೇನೆ. ಖಂಡಿತ ನೀನು ತಿಳಿದುಕೊಳ್ಳಬಹುದು. ಆದ್ರೆ ನೀನು ತಪ್ಪು ಕಾರ್ಯವನ್ನೇ ಮಾಡಿದ್ದೀಯ. ಯಾಕೆ? ನಾನು ಹೆಣ್ಣೆಂಬುದಾಗಿ ಭಾವಿಸಿ ಮತ್ತೆ ನೀನು ಹೆಣ್ಣಲ್ವೇ? ಕಾಣುವುದಕ್ಕೆ ನಾನು ಹೆಣ್ಣಾಗಿದ್ದೇನೆ. ಹ, ನನ್ನನ್ನು ಸೇರಿದ್ದೀಯ. ಹ. ನಾನು ಮುಂಚೆ ಗಂಡಾಗಿದ್ದೆ. ಈಗ ನೀನು ಹೆಣ್ಣಲ್ವೇ? ಹೌದು. ಈ ರೂಪ, ಈ ರೂಪಕ್ಕೆ ಕಾರಣ ಉಂಟಯ್ಯ. ಏನು ಕಾರಣ? ಹಿಂದೆ ನಾನು ತ್ರಿದಂಡಿ ಮುನಿಯಾದಂತಹ ನಾನು ಹ. ತಪಸ್ಸು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹ. ತಾಪವನ್ನು ತಾಳಲಾರದೆ ಹ. ನದಿಗೆ ಹಾರಿದವನು. ಹ, ಆ ಹೊತ್ತಿಗೆ ಆ ನದಿಗೊಂದು ಶಾಪ ಇತ್ತಂತೆ. ಹ. ಆ ನದಿಯನ್ನು ಯಾರು ಹಾರ್ತಾರೋ, ಹ. ಹಾರಿ ಮೇಲೇಳ್ತಾರೋ ಗಂಡಸರು ಅವರು ಹೆಣ್ಣಾಗಿ ಪರಿವರ್ತನೆ ಆಗ್ತಾರೆ ಎಂಬುದಾಗಿ ಸರಸ್ವತಿಯಿಂದ ಶಾಪ. ಮತ್ತೆ ನೀವು ಮುನಿಗಳು ಹೌದು. ಈ ರೀತಿಯಾಗಿ ಆಗಿದೆ. ಮುನಿಪೋತ್ತಮರೇ, ಆದರಿಸು ಮಮ ವಚನ ಮುನಿತೋರ ನಿಂದರದಿಂದದಿ ಅವತರಿಪ ಹಿಮಗಿರಿಯ ನಾಗೇಂದ್ರ ಅವನ ಹೆಣ್ಣಾಗುತ್ತ ಮೂಡಿನ ಭವದಿಗಳೆನಿಸುತ್ತ ಧರ್ಮದಿ ಅವನಿಯಾಳುವ ಬೆಳೆವ ದಿಟ್ಟವಿದು ಶಿವನ ಸಂಕಲ್ಪವದು ತಪ್ಪದು ಹೀಗೆ ಅವತರಿಸು ಮುನಿಚಂದ್ರ. ಮುನಿಪೋತ್ತಮರೇ, ಅಯ್ಯ. ಅಯೋಚಿತೆಯಾದಂತಹ ಘಟನೆಯೊಂದು ಘಟಿಸಿ ಹೋಯಿತು ಹೌದು. ಎಂಬುದಾಗಿ ವ್ಯತ್ಯಪಡುವಂತಹ ಅಗತ್ಯವಿಲ್ಲ. ಈ ರೀತಿಯಾದಂತಹ ಕಾರ್ಯ ಯಾಕೆ ನಡೆದು ಹೋಯಿತು ಎಂಬುದಾಗಿ ಹ. ಈಗ ನನಗೆ ವೇದ್ಯವಾಗುತ್ತಾ ಉಂಟು. ಭೃಂಗನಿಧಿ ಸರೋವರವನ್ನು ಸೇರಿದ್ದರಿಂದ ನೀವು ಗಂಡಾದಂತಹ ನೀವು ಹೆಣ್ಣಾಗಿದ್ದೀರಿ. ಪರಿವರ್ತನೆಗೊಂಡಿದ್ದೇನೆ. ಹೌದು, ನಿಮ್ಮಲ್ಲಿ ಕ್ರೋಧ ಪರವಶನಾಗಿ ಹ. ಹರನ ಕಂಠದಲ್ಲಿರುವಂತಹ ಕಂಠಾಭರಣವಾಗಿರುವಂತಹ ನಾಗನೇ ಹ. ನಿಮ್ಮ ದೇಹವನ್ನು ಸೇರಿದ್ದಾರೆ. ಹೌದೇ. ಆದ್ದರಿಂದಲಾಗಿ ಈ ರೀತಿಯಾದಂತಹ ಘಟನೆ ಘಟಿಸಿತು. ಹ. ನಾವಿರುವರು ಸೇರಿರುವುದರಿಂದಲಾಗಿ ಒಂದು ಮಗು ಹುಟ್ಟುವುದಕ್ಕುಂಟು. ಹೌದೇ. ಹೆಣ್ಣು ಮಗು. ಓಹೋ. ಆ ಹೆಣ್ಣು ಮಗುವಿನ ಉದರದಲ್ಲಿ ನಾಗನ ಅಂಶಸಂಭೂತನಾಗಿ ಓರ್ವ ಗಂಡು ಮಗ ಹುಟ್ಟುವುದಕ್ಕಿದ್ದಾನೆ. ಧರಣಿ ಪಾಲಕನಾಗಿ ಧರೆಯಲ್ಲಿ ಧರ್ಮಾತ್ಮನಾಗಿ ಮೆರೆಯುವುದಕ್ಕಿದ್ದಾನೆ. ಇದೆಲ್ಲವೂ ಶಿವ ಸಂಕಲ್ಪ. ಆದ್ದರಿಂದ ಶುಭ ಕಾರ್ಯವೇ ನಡೆದಿದೆ ಸರಿ. ನಿಜ. ಆದ್ರೆ ಒಂದು, ಏನಯ್ಯ? ಹೆಣ್ಣು ರೂಪವನ್ನು ಪಡೆದಂತಹ ನಿಮಗೆ ಗಂಡು ರೂಪ ಬರುವುದು ಯಾವಾಗ? ಯಾವಾಗ? ಹೆಣ್ಣು ಮಗುವನ್ನು ಯಾವಾಗ ನೀವು ಪ್ರಸವಿಸುತ್ತೀರೋ ಹ. ಆ ಹೊತ್ತಿಗೆ ನಿಮ್ಮದಾದಂತಹ ಈ ರೂಪ ಹೋಗಿ ಹ. ಮೊದಲು ಇದ್ದಂತಹ ಮುನಿ ರೂಪ ನಿಮಗೆ ಪ್ರಾಪ್ತವಾಗುತ್ತದೆ, ಶುಭವಾಗುತ್ತದೆ. ಹೀಗೆ ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.